ಬ್ರಹ್ಮಾವರದ ಹಂದಾಡಿ ಕುಮ್ರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸೇರಿದಂತೆ 6 ಮಂದಿ ಶಿಕ್ಷಕಿಯರು ಏಕಕಾಲದಲ್ಲಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಮತ್ತು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿ ತೀರಾ ಆಕ್ರೋಶ ಮತ್ತು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾದ ಸಮಯದಲ್ಲೇ ಇಲ್ಲಿನ ಹಳೆ ವಿದ್ಯಾರ್ಥಿಗಳು, ದಾನಿಗಳು, ಪೋಷಕರು, ಶಾಲಾ ಮುಖ್ಯ ಶಿಕ್ಷಕಿಯರು ಸೇರಿದಂತೆ ತೀರಾ ಶ್ರಮವಹಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಶಿಕ್ಷಕರ ಕೊರತೆಯನ್ನು ಕೂಡ ನೀಗಿಸಿ ಇದೀಗ 175 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಶೈಕ್ಷಣಿಕ ವರ್ಷದ ನಡುವೆ ವರ್ಗಾವಣೆಗೊಂಡಿರುವುದು ಮತ್ತು ಸರ್ಕಾರದ ಈ ನೀತಿಯನ್ನು ಖಂಡಿಸಿ 100 ಮಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದು ಮಕ್ಕಳಿಗೆ ಆಗುವ ತೊಂದರೆಯ ಕುರಿತು ಅಧಿಕಾರಿಗಳ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಈ ವರ್ಷದ ಶೈಕ್ಷಣಿಕ ಅವಧಿ ಮುಗಿಯುವ ತನಕ ವರ್ಗಾವಣೆಗೆ ತಡೆ ಹಿಡಿಯುವಂತೆ ಕಚೇರಿಯ ವ್ಯವಸ್ಥಾಪಕ ಪ್ರಸನ್ನ ಎಸ್ವಿ ಅವರಿಗೆ ಮನವಿಯನ್ನ ನೀಡಿದರು. ನಾನು ರಾಜೇಶ್ ಶೆಟ್ಟಿ ಕುಂದೂರು ಅಂತ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಕುಂದೂರು ಇದರ ಆಡಳಿತ ಸಂಘದ ಅಧ್ಯಕ್ಷನಾಗಿ ಕಳೆದ 15 ವರ್ಷದಿಂದ ನಾನು ಕಾರ್ಯನಿರ್ವಹಿಸಿ ಬರ್ತಾ ಇದ್ದೇನೆ. ಕಳೆದ ವರ್ಷವಷ್ಟೇ ನಾವು ನಮ್ಮ ಶಾಲೆಯ 100ನೇ ವರ್ಷದ ಸಂಭ್ರಮದಲ್ಲಿ 100ನೇ ವರ್ಷ ಕಂಡ ಸಂದರ್ಭದಲ್ಲಿ ನಾವು ಶತದಿನೋತ್ಸವವನ್ನು ಕೂಡ ಎಲ್ಲ ಗ್ರಾಮಸ್ಥರ, ಪೋಷಕರ, ಎಲ್ಲ ವಿದ್ಯಾಭಿಮಾನಿಗಳ, ಎಲ್ಲ ಸಹೃದಯ ದಾನಿಗಳ ಸಹಕಾರದಿಂದ ನಾವು ಶತಮಾನೋತ್ಸವವನ್ನು ಕೂಡ ಆಚರಿಸಿಕೊಂಡಿದ್ದೇವೆ. ಹೀಗಿರುವಲ್ಲಿ ನಮ್ಮ ಶಾಲೆ ಈ ಹಿಂದೆ ಸ್ಟ್ರೆಂತ್ ಅಂತ ಹೇಳುವಂಥದ್ದು ತುಂಬ ಕಡಿಮೆ ಇತ್ತು. ಆ ನಂತರ ನಾವು 4-5 ವರ್ಷದ ಈಚೆಗೆ ನಾವು ಶಾಲೆಯಲ್ಲಿ ಪರಿಣಾಮಕಾರಿಯಾದ ಕೆಲವೊಂದು ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಇಂಗ್ಲಿಷ್ ಮೀಡಿಯಮನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ತದನಂತರ ನಾವು ಕಳೆದ ಬಾರಿ ನಾವು LKG ಮತ್ತು UKG ಅನ್ನು ಕೂಡ ಪ್ರಾರಂಭ ಮಾಡಿ ಈಗ ಸಾಧಾರಣ ಶಾಲೆಯ ಒಂದು ಸ್ಟ್ರೆಂತ್ ಅಂತ ಹೇಳುವಂಥದ್ದು 170 ಮಕ್ಕಳ ತನಕ ಬಂದು ನಿಂತಿದೆ. ಹೀಗಿರುವಾಗ ಏಕಾಏಕಿ ನಮ್ಮ ಶಾಲೆಯ 5 ಜನ ಅಧ್ಯಾಪಕಿಯರನ್ನು ಏಕಾಏಕಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಈಗ ಈ ಹಂತದಲ್ಲಿ ನಮಗೆ ವರ್ಗಾವಣೆ ಆದೇಶ ಬಂದು ಅಲ್ಲಿ ನಮ್ಮ ಶಾಲೆಯಿಂದ ಈ ಶಿಕ್ಷಕರು ಆಚೆ ಹೋದಲ್ಲಿ ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ವಿದ್ಯಾಭ್ಯಾಸಕ್ಕೆ. ಯಾಕಂತ ಹೇಳಿದರೆ ನಮ್ಮ ಪಂಚಾಯತ್ ನಮ್ಮದು ಇರುವಂಥದ್ದು ಹಂದಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದು. ಅದರಲ್ಲಿ ಹಂದಾಡಿ, ಮಡ್ಪಾಡಿ ಮತ್ತು ಕುಂಬರಗೋಡು ಅಂತೇಳಿ 3 ಗ್ರಾಮ ಬರ್ತದೆ. ಆ 3 ಗ್ರಾಮದ ಪೈಕಿ ಇರುವಂಥ ಏಕೈಕ ಶಾಲೆ ಸರ್ಕಾರಿ ಶಾಲೆ ಅಂತ ಹೇಳುವುದು ಕುಂಬರಗೋಡು ಸ್ಕೂಲ್. ಸೊ ಈಗ ಏಕಾಏಕಿ ಈ ಒಂದು ಸರ್ಕಾರಿ ನೀತಿ ಇರಬಹುದು, ಏನೇ ಇರಬಹುದು, ಆದರೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ನೋಡಿ ಈಗಾಗಲೇ ಅರ್ಧಾಂಶ ಶೈಕ್ಷಣಿಕ ವರ್ಷ ಮುಗಿದಿದೆ. ಹೌದು, ಈಗ ಮೂರು ತಿಂಗಳಿತ್ತು. ಆ ಮಕ್ಕಳಿಗೆ, ಆ ಶಾಲೆಯ ಮಕ್ಕಳಿಗೆ ಆ ಟೀಚರ್ಸ್ ಬಂದು ಪಾಠ ಮಾಡಿದ್ರು. ಆ ಮಕ್ಕಳು ಮೊದಲು ಹೇಳಿದ ಟೀಚರ್ದೇ ಒಂದು ಮಾತಿಗೆ ಅಂತ ಈಗ ಹೇಳಿದ ಟೀಚರ್ ಈಗ ಸಾಫ್ಟ್ವೇರ್ ಆಗಿರೋದ್ರಿಂದ ಇವರು ಒಂದು ಶಾಲೆ ತಗೊಂಡಾದ ಕೂಡಲೇ ಆ ಶಾಲೆ ಫಿಲ್ಅಪ್ ಆಗಿ ಈ ಶಾಲೆಯನ್ನ ವೇಕೆಂಟ್ ಆಗಿಯೇ ತೋರಿಸ್ತಾರೆ ಸರ್. ಈಗ ಇಲ್ಲಿಗ ಡಿವಿಷನ್ ಲೆವೆಲ್ ಟ್ರಾನ್ಸ್ಫರ್ ಉಂಟು, ಅದರೊಳಗೆ ಯಾರಾದ್ರೂ ತಗೊಳ್ಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಾಂದ್ರೆ ಶಾಲೆಗೆ ಟೀಚರ್ಸ್ ಎಷ್ಟು ಟೀಚರ್ಸ್ ಬಗ್ಗೆ ಇವರಿಗೆಲ್ಲ ಪೋಸ್ಟಿಂಗ್ ಆಗಿದೆ. ಇಲ್ಲಿ ಸರ್ ಈ 4 ಜನರಿಗೆ ಪೋಸ್ಟಿಂಗ್ ಆಗಿದೆ. ಎಲ್ಲ ಆಗಿದೆ. ಈಗ ನಮ್ಮ ಶಾಲೆಗೆ ಯಾರು ಪೋಸ್ಟಿಂಗ್ ಆಗಿದೆ? ನಿಮ್ಮ ಶಾಲೆಗೆ ಒಬ್ರು ತಗೊಂಡು ಮತ್ತೀಗ ನಾವು ಎಂತ ಮಾಡ್ತೀವಿ? 4 ಜನ ಎಂತ ಮಾಡ್ತೀವಿ? ಇದೇ ವರ್ಷ ಈ ಶಾಲೆ ಸಂಭ್ರಮದ ಶತಮಾನೋತ್ಸವ ಆಚರಣೆಯನ್ನ ಮಾಡಿದ್ದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಬೇಕಾಗುವ ಎಲ್ಲ ಸೌಕರ್ಯವನ್ನ ಮಾಡಿ LKG ಮತ್ತು UKG ತರಗತಿಗಳನ್ನು ಆರಂಭ ಮಾಡಲಾಗಿತ್ತು. ಜನರು ಮುಂದಿನ ದಿನದಲ್ಲಿ ಪ್ರತಿಭಟನೆಯ ಹಾದಿಗೆ ಸಜ್ಜಾಗಿದ್ದಾರೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿ, ಹಳೆ ವಿದ್ಯಾರ್ಥಿ ಶೀನಾ ಪೂಜಾರಿ, STMC ಅಧ್ಯಕ್ಷ ಗುರುರಾಜ್, ಫರೀದಾ ಬಾನು, ರಾಜೇಶ್ ಶೆಟ್ಟಿ, ಶಾರದಾ ಪೂಜಾರಿ, ನಿರಂಜನ ಪೂಜಾರಿ, ಸುಜಾತಾ, ಶಾಂತಿ ಪಿರೇರಾ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. ಮನೆ ಮಕ್ಕಳ ಬದುಕನ್ನು ಬೆಳಗಿಸುವ ನಮ್ಮ ಊರಿನ ಲೆಕ್ಸಾ ಕಂಪನಿಯ ಲೆಕ್ಸ್ ರೈಸ್ ಬೆಳಕು ಇದು. Proven specialist and award-winning manufacturer. Truly proud Indian. Lex Rise powered by Lexa.